ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಪೋಯಿ ನಿಂಚೆ ಪೊಗ್ಗುನ ಮುಟ್ಟ ಮಾತ್ರ ಬಂಗ ಪೊಗ್ಗುನದಕ್ಕೆ ಮಸ್ತ್ ಲಿಂಕ್ ಆಗೋದು ಎಕ್ಕಸಕ್ಕ ಸಿನಿಮಾದ ಬಗ್ಗೆ ಫಸ್ಟ್ ಸಿನಿಮಾಡ್ ಇರೇದು ಸಕ್ಸಸ್ಫುಲ್ ತಿಕ್ಕಿನ ಸಿನಿಮಾದ ಬಗ್ಗೆ ಇದ್ದಾಗ ಬಂತ ಒಂದಿನ ಟೈಮ್ ಉಂಟು ಜನಗಳಿಗೆ ಇಷ್ಟ ಆಗುನ ಐನ್ ಕೊರೋನ ಜನಗಳಿಗೆ ಇಷ್ಟ ಆಗುಂಟು ಪಿಲಿಬ್ಯಾಲ್ ಯಮುನಕ್ಕ ಸಿನಿಮಾ ಸಕ್ಸಸ್ಫುಲ್ ಆಪುಡು ತುಳು ಇಂಡಸ್ಟ್ರಿ ಒಂಜಿ ಎಡ್ಡೆ ಸಿನಿಮಾ ಅಂಡ ಆ ಒಂದು ಚಿತ್ರತಂಡದೊಟ್ಟಿಗೆ ಸೂರಜ್ ಶೆಟ್ಟಿ ದಾದವು ಮನಸ್ತಾಪ ಆ ಟೈಮ್ ಉಂಟು ಅವು ಪೂರ ಇತ್ತು ನಾನು ಎಡ್ಡೆ ಅಂತ ಯೋಚನೆ ಈ ರೀಮೇಕ್ ಪಂಪಿ ಭೂತ ಬೇತೆ ಇಂಡಸ್ಟ್ರಿ ಇರ್ತನ ಒಂದು ಪ್ರಾಬ್ಲಮ್ ಆಗಿತ್ತು ನಮ್ಮ ತುಳು ಇಂಡಸ್ಟ್ರಿಗೆ ಎಂಟ್ರಿ ಆಗ್ತಿಲ್ಲ ಇರ್ತದ ಬಂತ ರೀಮೇಕ್ ಪನ್ಪುನದಾದ ಬನ್ನಾಗ ಸೊಮ್ಮೆಕ್ ಮನ್ಪರ ತೀರನ್ನಾಗ್ಲಿ ರೀಮೇಕ್ ಮನ್ಪ ಪಿಲಿಬ್ಯಾಲ್ ಯಮುನಕ್ಕ ಬೊಕ್ಕ ಎಕ್ಕಸಕ್ಕ ಬ್ಯಾಕ್ ಟು ಬ್ಯಾಕ್ ಸಕ್ಸಸ್ ತಿಕ್ಕೊಂಡು ಅಂಡ್ ಥರ್ಡ್ ಫಿಲ್ಮ್ ಅಮ್ಮೇರ್ ಪೊಲೀಸ್ ಅಂಡ್ ಆ ಸಿನಿಮಾಡ್ ಜನಕ್ಕುಲು ಕೈ ಗುಡ್ಪೇರ ದಾನೆ ಸಕ್ಸಸ್ಫುಲ್ ಆಯ್ತು ಅಂದ ಒಂದು ಓವರ್ ಕ್ರಿಯೇಟಿವ್ ಆದಿತ್ತು ಅಂತ ಯೋಚನೆ ಜನಗಳಿಗೆ ಆಗ್ತದೆ ಸಿನಿಕುಡ್ಲ ಕಾರ್ಯಕ್ರಮದಲ್ಲಿ ಕೋಸ್ಟಲ್ವುಡ್ ಸೆನ್ಸೇಷನಲ್ ಡೈರೆಕ್ಟರ್ ಸೂರಜ್ ಶೆಟ್ಟಿ ವೀಕ್ಷಿಸಿ ಇದೇ ಶನಿವಾರ ಮತ್ತು ಭಾನುವಾರ ರಾತ್ರಿ 9:30ಕ್ಕೆ.